We have the best award for rural journalism of social awareness backed by Srujan Urubel for Suddhi Samuha Samstegalu. They are based in Puttur. May I request Srujan Urubel, the Chief Executive Officer of Suddhi Samuha Samstegalu, to kindly accept this award of rural journalism of social awareness. I think like the way Anil is talking about photo, I'm talking about applause. ಹಿನ್ನೆಲೆಯಲ್ಲಿ ಪತ್ರಿಕೆಯ ರೂಪದಲ್ಲಿ ಆರಂಭಗೊಂಡು ಮಾಧ್ಯಮ ಜನಾಂದೋಲನ, ಮಾಹಿತಿ, ಶಿಕ್ಷಣ, ಆರೋಗ್ಯ, ಕೃಷಿ, ಮಳೆ ನೀರು ಕೊಯ್ಲು, ಅರಿವು ಕೇಂದ್ರ ಹೀಗೆ ಹಲವು ವಿಭಾಗಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜನಪ್ರಿಯ ಬ್ರ್ಯಾಂಡ್. 1985ರಲ್ಲಿ ಸುಳ್ಯದ ಪ್ರಸಿದ್ಧ MBBS ವೈದ್ಯರಾಗಿದ್ದ ಡಾಕ್ಟರ್ UP ಶಿವಾನಂದರ ಮೂಲಕ ಆರಂಭಗೊಂಡ ಸುದ್ದಿಯು ಸುಳ್ಯ ಬೆಳ್ತಂಗಡಿಯಲ್ಲಿ ವಾರಪತ್ರಿಕೆ, ಪುತ್ತೂರು ಕಡಬ ತಾಲೂಕಿನಲ್ಲಿ ದಿನಪತ್ರಿಕೆಯಾಗಿ ಪ್ರಕಟವಾಗ್ತಾ ಇದೆ. ಜೊತೆಗೆ ಈ ಪೇಪರ್ ಪುತ್ತೂರು, ಸುಳ್ಯ, ಬೆಳ್ತಂಗಡಿ, ಕಡಬ ತಾಲೂಕು ಮತ್ತು ಜಿಲ್ಲಾ ವ್ಯಾಪ್ತಿಯಲ್ಲಿ ನ್ಯೂಸ್ ವೆಬ್ಸೈಟ್, ಟಿವಿ ಚಾನಲ್, ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕ ಸೇವೆ ಸಲ್ಲಿಸ್ತಾ ಇದೆ. ಸಮಾಜಮುಖಿ ಚಿಂತನೆಯ ಸುದ್ದಿ ಮಾಹಿತಿ ಟ್ರಸ್ಟ್ ಎನ್ನುವ ಸಹ ಸಂಸ್ಥೆಯ ಮೂಲಕ ಲಂಚ, ಭ್ರಷ್ಟಾಚಾರ, ಬಲವಂತದ ಬಂಧು ವಿರುದ್ಧದ ಹಲವಾರು ಜನಾಂದೋಲನಗಳು, ಜನಜಾಗೃತಿ, ತರಬೇತಿ, ಮಾರ್ಗದರ್ಶನ ಕಾರ್ಯಕ್ರಮಗಳು ನಡೆಯುತ್ತಾ ಇವೆ. ಕೃಷಿಗೆ ವಿಶೇಷ ಆದ್ಯತೆ ಒದಗಿಸುವ ನಿಟ್ಟಿನಲ್ಲಿ ಸಸ್ಯಜಾತ್ರೆ ಎನ್ನುವ ಕೃಷಿ ಮೇಳವನ್ನು ಯಶಸ್ವಿಯಾಗಿ 2023 ಮತ್ತು 2025ರಲ್ಲಿ ಸಂಘಟಿಸಲಾಗಿದೆ. ಗ್ರಾಮೀಣ ಭಾಗದ ಜನ ಉತ್ಪಾದಿಸುವ ವಸ್ತುಗಳಿಗೆ ಸ್ಥಳೀಯ ಮಾರುಕಟ್ಟೆ ಜೊತೆಗೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾರುಕಟ್ಟೆ ಒದಗಿಸಿಕೊಡುವ ನಿಟ್ಟಿನಲ್ಲಿ ಅರಿವಿನ ಜ್ಞಾನದ ಮೂಲಕ ಅಭಿವೃದ್ಧಿಯ ಹರಿವು ಎನ್ನುವ ಧ್ಯೇಯ ವಾಕ್ಯದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವ ಅರಿವು ಮೂಲಕ ಸೆಲ್ಫ್ ಬಿಸಿನೆಸ್ ಆರಂಭಿಸುವವರಿಗೆ ಮಾಹಿತಿ ಕಾರ್ಯಾಗಾರ ನಡೆಸಲಾಗ್ತಾ ಇದೆ. ಉದ್ದಿಮೆಗಳಿಗೆ ಬೇಕಾದ Z ಪ್ರಮಾಣ ಪತ್ರ ಪಡೆಯಲು ನೆರವು ಒದಗಿಸಲಾಗ್ತಾ ಇದೆ. ಜಲ ಸಂರಕ್ಷಣೆಯ ಬಗ್ಗೆ ಜಾಗೃತಿಗೆ ಮಳೆ ನೀರು ಕೊಯ್ಲು ಅಭಿಯಾನವು ನಡೀತಾ ಇದೆ. ವಿದ್ಯಾರ್ಥಿಗಳು ಮತ್ತು ಶೈಕ್ಷಣಿಕ ಅವಕಾಶಗಳ ನಡುವಿನ ಕೊಂಡಿಯಾಗಿಯೂ ಅರಿವು ಕೆಲಸ ನಿರ್ವಹಿಸ್ತಾ ಇದೆ. ಈ ಮೂಲಕ ಸುದ್ದಿಯು ಒಂದು ಸಮೂಹವಾಗಿ ಸಮಾಜದ ಸರ್ವ ವರ್ಗದ ಶ್ರೇಯೋಭಿವೃದ್ಧಿಗೆ ಕಟಿಬದ್ಧವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಸುದ್ದಿ Entire team, of course, because media cannot run with one person. It's the entire team that works behind to give the right news to the people out there. I believe Sinchana ma'am was also asking a question during MSME town hall. So that is the eagerness in the youngsters of today to be curious, to know the reality, to get the maximum out of every event. Yes, as sir rightly said, we also hope that a very wide coverage will be given to this event and your award ceremony. Thank you once again to the entire team. Sir, on there at Mato. Thank you MPC and Rotary for this wonderful award. ಇವತ್ತು ಪುತ್ತೂರಲ್ಲಿ ಪುತ್ತೂರು, ಸುಳ್ಯ, ಬೆಳ್ತಂಗಡಿಯಲ್ಲಿ ಗ್ರಾಮೀಣ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡ್ತಾಯಿದ್ದೇವೆ. ಅರಿವು ಅಂತೇಳೋ ಒಂದು ಸಂಸ್ಥೆ ಕೂಡ ಇದೆ. ನಮ್ಮನ್ನು ಇಲ್ಲಿ ಕರೆದು ರೆಕಗ್ನೈಸ್ ಮಾಡಿ ಒಂದು ಚಾನೆಲ್ ವೆಬ್ಸೈಟಿಗೆ ಕೂಡ ಕರೆದು ರೆಕಗ್ನೈಸ್ ಮಾಡಿ ಇಲ್ಲೊಂದು ಅವಕಾಶ ಕೊಟ್ಟದಕ್ಕೆ SS ನಾಯಕ್ ಸರ್ ಅವರಿಗೆ ಮತ್ತು ರೋಟ್ರಿ MPC ಟೀಮ್ ಫುಲ್ ಟೀಮಿಗೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಮತ್ತೊಂದು ಒಳ್ಳೆ ಕಾರ್ಯಕ್ರಮದಲ್ಲಿ ಒಂದು ಎಜುಕೇಷನಲ್ ಕಾರ್ಯಕ್ರಮ ಇವತ್ತು ಫುಲ್ ಡೇ ನಾವು ಇಲ್ಲಿ ಸ್ಪೆಂಡ್ ಮಾಡಿ ಒಳ್ಳೆ ಇನ್ಫಾರ್ಮೇಟಿವ್ ಕಾರ್ಯಕ್ರಮ ಕೂಡ ಕೊಟ್ಟದ್ದಕ್ಕೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ. ಧನ್ಯವಾದಗಳು. ಬಹಳ ಎಂಟರ್ಪ್ರೈಸಿಂಗ್ ಪುತ್ತೂರಿನಲ್ಲಿ ಅವರೊಂದು ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಮತ್ತು ಇವರು ಅರಿವು ಅಂತ ಸಂಸ್ಥೆ ಒಟ್ಟಿಗೆ ಒಂದು ಸ್ಪೀಚ್ ಇಟ್ಟಿದ್ರು ನಾನು ಹೋಗಿದ್ದೆ. ಅರಿವು ಮುಖಾಂತರ 45 ಜನ ಇವತ್ತು ರಿಜಿಸ್ಟ್ರೇಷನ್ ಮಾಡಿ ಕಾರ್ಯಕ್ರಮ ಬಂದಿದ್ದಾರೆ ಅಂತ ಹೇಳಿದ್ರೆ ಬಹಳ ಒಂದು ಹೆಮ್ಮೆಯ ವಿಷಯ. ಥ್ಯಾಂಕ್ ಯು ವೆರಿ ಮಚ್. Yes. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.